ಶುಭೋದಯ. ಈ ದಿನದ ಪ್ರಾಣಾಯಾಮದ ತರಗತಿಗೆ ಸ್ವಾಗತ. ಈ ದಿನ ಎರಡು ಹೊಸ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋಣ. ಹಾಗೆ ಅದರ ಉಪಯೋಗಗಳು, ನಿರ್ಬಂಧಗಳು ಮತ್ತು ಅದರ ಸ್ಥಿತಿಗಳನ್ನು ಗಮನಿಸ್ತಾ ಹೋಗೋಣ. ಈ ದಿನ ಸೂರ್ಯಾನುಲೋಮ ಚಂದ್ರಾನುಲೋಮವನ್ನು ಕಲಿಯೋಣ. ಅದಕ್ಕಿಂತ ಮುಂಚೆ ಪದ್ಮಾಸನ, ವಜ್ರಾಸನ, ಸುಖಾಸನ ಇಷ್ಟವಾದ ಆಸನದಲ್ಲಿರಬೇಕು. ಆದರೆ ಸೊಂಟ ಬೆನ್ನು ನೇರ ಇರಬೇಕು. ಆದರೆ ಇದನ್ನು ಉತ್ತಮವಾದ ಸ್ಥಿತಿ ಅಂತಂದರೆ ಪದ್ಮಾಸನ ಅಥವಾ ವಜ್ರಾಸನದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬೆನ್ನು ಮೂಳೆ ನೇರ ಇರುತ್ತೆ, ಶ್ವಾಸಕ್ರಿಯೆ ಸರಾಗವಾಗಿರುತ್ತೆ, ಅದಕ್ಕೆ ಉಪಯೋಗ ಆಗುತ್ತೆ. ಸೊ ಮೊದಲಿಗೆ ನಾವು ಪದ್ಮಾಸನದಲ್ಲಿರ್ತೀವಿ. ಎರಡು ಹಸ್ತ ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆ, ಮೃದುವಾದ ಕಣ್ಮುಚ್ಚಿ ಶ್ವಾಸವನ್ನು ಗಮನಿಸ್ತಾ ಇರೋಣ. ಸರಾಗವಾದ ಉಸಿರಾಟ. ಎದೆ ಮುಂದೆ ನಮಸ್ಕಾರ ಸ್ಥಿತಿ. ಒಮ್ಮೆ ದೀರ್ಘವಾದ ಓಂಕಾರವನ್ನು ಮಾತ್ರ ಮಾಡೋಣ. ದೀರ್ಘವಾದ ಉಸಿರು ತಗೋತಾ ಎರಡು ಹಸ್ತ ರಿಲೀಸ್ ಮಾಡೋಣ. ಎಡ ಹಸ್ತ ಚಿನ್ಮುದ್ರೆಯಲ್ಲಿ ಮೃದುವಾಗಿ ಕಣ್ಮುಚ್ಚಿ ಓಪನ್ ಮಾಡೋಣ. ಎಡ ಹಸ್ತ ಚಿನ್ಮುದ್ರೆ, ಬಲ ಹಸ್ತ ನಾಸಿಕಾಗ್ರಮುದ್ರೆ. ಮೊದಲಿಗೆ ಚಂದ್ರಾನುಲೋಮ ಪ್ರಾಣಾಯಾಮ. ಚಂದ್ರಾನುಲೋಮ ಮಾಡಬೇಕಾದ್ರೆ ಎಡ ಒಳ್ಳಿನ ಚಂದ್ರಾನುಲೋಮ ಅಂತಾರೆ, ಬಲವಳ್ಳಿನ ಸೂರ್ಯಾನುಲೋಮ ಅಂತಾರೆ. ಬಲವಳ್ಳಿನ ಮುಚ್ಚಿರಬೇಕು. ಎಡ ಒಳ್ಳಿಯಿಂದಲೇ ದೀರ್ಘವಾದ ಉಸಿರು ತಗೋತೀವಿ. ಎಡ ಒಳ್ಳಿಯಿಂದಲೇ ದೀರ್ಘವಾದ ಉಸಿರನ್ನ ಹೊರ ಹಾಕ್ತಾ ಇರ್ತೀವಿ. ಆರು ಸುತ್ತು ಮಾಡೋಣ. ಎಡವಳಿಂದಲೇ ಉಸಿರು ತಗೋತಾ ಇರ್ತೀವಿ. ಎಡವಳಿಂದಲೇ ಉಸಿರನ್ನ ಹೊರ ಹಾಕ್ತಾ ಇರ್ತೀವಿ. Inhale from left nostril. Exhale from right nostril. Slowly come back. ನಿಧಾನವಾಗಿ ವಾಪಸ್ ಬರ್ತಾ ಎರಡು ಹಸ್ತ ಚಿನ್ಮುದ್ರೆ, ಮೃದುವಾಗಿ ಕಣ್ಮುಚ್ಚಿ ಉಸಿರಾಟನ ಗಮನಿಸ್ತಾ ಇರ್ತೀವಿ. ಇದನ್ನು ಚಂದ್ರಾನುಲೋಮ ಪ್ರಾಣಾಯಾಮ ಅಂತೀವಿ. ಇದು ಎಡ ಒಳ್ಳಿಯಿಂದನೇ ಅಂದರೆ ಎಡಭಾಗದ ಮೂಗಿನಿಂದನೇ ಉಸಿರನ್ನ ಒಳ ತಗೋತೀವಿ, ಉಸಿರನ್ನ ಹೊರ ಹಾಕ್ತಾ ಇರ್ತೀವಿ. ಇದನ್ನು ಸುಮಾರು 6 ರಿಂದ 12 ಸುತ್ತು ಮಾಡ್ಬೋದು. ಇದು ಅತಿ ಹೆಚ್ಚು ಉಷ್ಣ ಇರುತ್ತಲ್ಲ ದೇಹ, ಅವ್ರಿಗೆ ಅತಿ ಸೂಕ್ತವಾದಂಥ ಒಂದು ಪ್ರಾಣಾಯಾಮ ಆಗಿರುತ್ತೆ. ತಂಪು ಮಾಡುತ್ತೆ. ಇದನ್ನು ತುಂಬ ಕೋಲ್ಡು, ಈ ಥರದ್ದು ಸೈನಸ್ ಈ ಥರ ಇರೋರು ಇದನ್ನು ಮಾಡೋದು ಬೇಡ. ಉಳಿದಂತೆ ಇವರು ಎಲ್ಲರೂ ಮಾಡ್ಬೋದು. ಆದರೆ ಬೆನ್ನು ನೇರ, ಸೊಂಟ ನೇರ ಇರಬೇಕು, ಸರಾಗವಾಗಿ ಉಸಿರಾಡ್ತಾರೆ. ಮುಂದಿನ ಪ್ರಾಣಾಯಾಮ ಸೂರ್ಯಾನುಲೋಮ ಪ್ರಾಣಾಯಾಮ. ಸೂರ್ಯಾನುಲೋಮ ಅಂದರೆ ಬಲವಳ್ಳಿ. ಈಗ ಎಡ ಹಸ್ತ ಚಿನ್ಮುದ್ರೆ, ಬಲ ಹಸ್ತ ನಾಸಿಕಾಗ್ರ ಮುದ್ರೆ ಇರುತ್ತೆ. ಈಗ ಎಡವಳ್ಳಿನ ಮುಚ್ಚಿರ್ತೀವಿ, ಬಲವಳ್ಳಿಯಿಂದಲೇ ಉಸಿರು ತಗೋತೀವಿ, ಬಲವಳ್ಳಿಯಿಂದಲೇ ಉಸಿರನ್ನ ಹೊರ ಹಾಕ್ತೀವಿ. ದೀರ್ಘವಾದ ಉಸಿರಿರಬೇಕು. ಗಮನಿಸ್ತಾ ಮಾಡೋಣ. ದೀರ್ಘವಾದ ಬಲವಳ್ಳಿಯಿಂದ ಉಸಿರು ತಗೋಣ. ಆಳವಾದ ಉಸಿರನ್ನ ಹೊರ ಹಾಕ್ತಾ ಬರೋಣ. ಮುಂದುವರ್ಸೋಣ. 6 ಸುತ್ತು ಮಾಡೋಣ. Inhale from right nostril. Exhale from right nostril.
ಬಲವಳಿಯಿಂದ ದೀರ್ಘವಾದ ಸುತ್ತೋಣ. ಬಲವಳಿಯಿಂದನೇ ಆಳವಾದ ಹೊರಾಗ್ತಾ ಬರೋಣ. ಸ್ಲೋಲಿ ಕಮ್ ಬ್ಯಾಕ್. ಇದನ್ನು ಸೂರ್ಯಾನುಲೋಮ ಅಂತ ಹೇಳ್ತೀವಿ. ಅತಿ ಹೆಚ್ಚು ಶೀತ ಇರೋದು ದೇಹ ಇದನ್ನು ಮಾಡೋದ್ರಿಂದ ಉಷ್ಣತೆಯನ್ನು ಹೆಚ್ಚಿಸ್ಕೋಬೋದು. ಮತ್ತು ಇದನ್ನು ಹೈ ಬಿ ಪಿ ಇರೋರು ಆದಷ್ಟು ಕಡಿಮೆ ಮಾಡೋದು ಉತ್ತಮ. ಅಥವಾ ಇದನ್ನು ಏನು ಹೀಟ್ ಬಾಡಿ ಇರೋರು ಇದನ್ನು ಮಾಡೋದು ಕಡಿಮೆ ಮಾಡಿದ್ರೆ ಉತ್ತಮ ಆಗಿರುತ್ತೆ. ಹಾಗೆ ಬೆನ್ನು ನೇರ ಇರಬೇಕು, ಇದನ್ನು ಗಮನಿಸ್ತಾ ಮಾಡಬೇಕು. ಇದಾದ ನಂತರ ಸರಾಗವಾದ ಅನುಲೋಮ ವಿಲೋಮವನ್ನು ಮುಗಿಸಿ ಇದನ್ನು ಬ್ಯಾಲೆನ್ಸಿಂಗ್ ಮಾಡೋದು ಚಂದ್ರಲೋಮ ಸೂರ್ಯಾನುಲೋಮವನ್ನು ಸಮಾಂತರವಾಗಿ 6 ಸುತ್ತು ಸೂರ್ಯಾನುಲೋಮ 6 ಸುತ್ತು ಚಂದ್ರಾನುಲೋಮವನ್ನು ಮಾಡೋದು ಕರೆಕ್ಟಾಗಿದ್ದರೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಈ ದಿನದ 2 ಪ್ರಾಣಾಯಾಮಗಳು. ಇಲ್ಲಿಗೆ ಇದನ್ನು ಮುಗಿಸೋಣ. ನಾಳೆ ಇನ್ನೆರಡು ಪ್ರಾಣಾಯಾಮಗಳಿಂದ ಬರೋಣ. ಹರಿ ಓಂ ತತ್ಸತ್.